ಪೆರುವಾಯಿ ಫಾತಿಮಾ ಮಾತೆಯ ದೇವಾಲಯ ವತಿಯಿಂದ ಸಂತ ವಿನ್ಸೆಂಟ್ ಡಿ ಪಾಲ್ ಸಂಘ, ಫಾತಿಮಾ ಸ್ತ್ರೀ ಸಂಘಟನೆ, ಐಸಿವೈಎಂ ಹಾಗೂ ಕುಕ್ಕಾಜೆ ಕಾಳಿಕಾಂಬಾ ಕ್ಷೇತ್ರದ ಸಹಕಾರದಲ್ಲಿ ಕುಕ್ಕಾಜೆ ಕ್ರಿಸ್ಟಿನಾ ಡಿಸೋಜಾ ಅವರ ಗದ್ದೆಯಲ್ಲಿ ಗಾದ್ಯಾಂತ್ ಗಮ್ಮತ್ ಗದ್ದೆಯಲ್ಲಿ ಒಂದು ದಿನ ಕಾರ್ಯಕ್ರಮ ನಡೆಯಿತು. ಕೊಟ್ಟಿತಿಡ್ಕ ಟೈಗರ್ಸ್, ರೆಡ್ ರೋಕರ್ಸ್ ತಚ್ಚುಮೆ, ಯುನೈಟೆಡ್ ಫೈಟರ್ಸ್ ಪೆರುವಾಯಿ, ಮಹಿಮಾ ವಾರಿಯರ್ಸ್ ಪೆರುವಾಯಿ, ಪಿಂಕ್ ರೈಡರ್ಸ್ ಅಳಿಕೆ, ಫಾತಿಮಾ ಪಂಟರ್ಸ್ ಪೆರುವಾಯಿ ಸೇರಿದಂತೆ 6 ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು. ಪ್ರತಿಯೊಂದು ತಂಡಕ್ಕೆ ವಿವಿಧ ಬಣ್ಣದ ಧ್ವಜಗಳನ್ನು ನೀಡಲಾಯಿತು. ಕಾರ್ಯಕ್ರಮದ ಮೊದಲು ವಿವಿಧ ತಂಡಗಳ ಆಕರ್ಷಕ ಪಥಸಂಚಲನ ನಡೆಯಿತು. ಮುನ್ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ತಂಡಗಳ ಸದಸ್ಯರಿಂದ ಗೌರವಾರ್ಪಣೆ ಸ್ವೀಕರಿಸಿದ್ರು. ಪಥಸಂಚಲನದಲ್ಲಿ ಕೃಷಿ ಬೇಸಾಯಕ್ಕೆ ಸಂಬಂಧಿಸಿದ ಬುಟ್ಟಿ, ನೇಗಿಲು ಮೊದಲಾದ ಪರಿಕರಗಳನ್ನು ತರಲಾಗಿತ್ತು. ಹೊಲ ಉಳುವ ಪ್ರಾತ್ಯಕ್ಷಿಕೆಯೂ ನಡೆಯಿತು. ಹಳ್ಳಿಯ ಜೀವನ ಪದ್ಧತಿಯ ವಿವಿಧ ವಸ್ತುಗಳ ಹೊತ್ತಗಳು ಪಥಸಂಚಲನದಲ್ಲಿ ಗಮನ ಸೆಳೆಯಿತು. ಮಹಿಳೆಯರು, ಮಕ್ಕಳು, ಪುರುಷರು ಹಾಗೂ ವೃದ್ಧರು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಸೊಬಗು ತಂದಿದೆ. ಗದ್ದೆಯಲ್ಲಿ ಕಬಡ್ಡಿ, ಹ್ಯಾಂಡ್ಬಾಲ್, ಥ್ರೋಬಾಲ್, ಹಗ್ಗಜಗ್ಗಾಟ, ಹಾಳೆ ಎಳೆಯುವುದು, ಓಟ ಮೊದಲಾದ ಸ್ಪರ್ಧೆಗಳು ನಡೆದವು. ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಪತಿ ಪತ್ನಿ ಪರಸ್ಪರ ಹೆಗಲ ಮೇಲೆ ಹೊತ್ತುಕೊಂಡು ಓಡುವುದು, ಹಾಳೆಯಲ್ಲಿ ಕೂರಿಸಿ ಎಳೆಯುವ ಸ್ಪರ್ಧೆ ಗಮನ ಸೆಳೆಯಿತು. ಉತ್ತಮ ಅಂಕ ಗಳಿಸಿದ ತಂಡಗಳಿಗೆ ತಂಡ ಚಾಂಪಿಯನ್ ಪ್ರಶಸ್ತಿ ನೀಡಲಾಯಿತು. ಪೆರುವಾಯಿ ಫಾತಿಮಾ ಮಾತೆಯ ದೇವಾಲಯದ ಧರ್ಮಗುರು ವಿಶಾಲ್ ಮೋನಿಸ್ ಅವರ ನೇತೃತ್ವದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೆದವು. ಸ್ವತಃ ಅವರೇ ಬೆಳಗಿನಿಂದ ಸಂಜೆಯವರೆಗೂ ಗದ್ದೆಗೆ ಇಳಿದು ವಿವಿಧ ಸ್ಪರ್ಧೆಗಳನ್ನು ನಡೆಸಿಕೊಟ್ರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು, ಸಂಸ್ಕೃತಿ ಉಳಿವಿಗೆ ಕ್ರಿಶ್ಚಿಯನ್ನರ ಕೊಡುಗೆ ಅಪಾರವಾಗಿದೆ. ತುಳು ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿದೆ. ತುಳು ಸಂಪ್ರದಾಯಗಳು ಹೃದಯಗಳನ್ನ ಒಗ್ಗೂಡಿಸುತ್ತದೆ ಎಂದು ಹೇಳಿದ್ರು. ಭಾಷೆ ಬಂದ್ಬಿಡವು ಹೃದಯ ಒಟ್ಟು ಮಲ್ಪಂಚಿನ ಸಂಗತಿ ಮಲ್ಪುಂಡು ಅಂಜಾತ್ ನಮ್ಮ ಮಾತೃ ಭಾಷೆ ಬಂದ್ಬಿಡಂಚಿನ ಹೃದಯದ ಭಾಷೆ ಬಂತೇವೆ. ಆ ಹೃದಯದ ಭಾಷೆಯ ಪಾತ್ರ ನಂಗೊಂದು ಜಾತ್ ನಮ್ಮ ಬೇಗ ವರಿಯಾದ ಮುಟ್ಟಬ ಆ ವ್ಯಕ್ತಿ ನಮ್ಮನ್ನು ಬೇಗ ಆ ಸಂಪರ್ಕ ಮಂತದ್ದು ನಮ್ಮ ಯಾಪೇನು ಆ ದೃಷ್ಟಿಡ್ ಇನಿ ಆ ತುಳು ಭಾಷೆದ ಒರಿಪುದ ಒಟ್ಟಿಗೆ ಈ ನಮ್ಮ ಆಚಾರ ವಿಚಾರಗಳು ಒಂಜಿ ದೇಶದ ಸಂಸ್ಕೃತಿ ಅನಾದಿ ಕಾಲ ತಿಂಚಿ ಒಂಜಿ ಆ ಒಂಜಿ ಸಂಸ್ಕಾರದ ರೂಪಡು ಒಂಜಿ ಆದ ಕಾರ್ಯಕ್ರಮದ ರೂಪಡು ಇನಿ ಸಮಾಜಕ್ಕೂ ಅರ್ಪಣೆ ಆವಂದುಂಡು. ಇಂಚಿನ ಸಂದರ್ಭಡು ಆ ಹೊಸ ಪೀಳಿಗೆ ಕುಕ್ಕಜೆ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರದ ಧರ್ಮದರ್ಶಿ ಕೃಷ್ಣ ಗುರೂಜಿ ಮಾತನಾಡಿ, ಸ್ವದೇಶಿ ಚಿಂತನೆ, ರಾಷ್ಟ್ರಪ್ರೇಮ ಇಂತಹ ಕಾರ್ಯಕ್ರಮಗಳ ಮೂಲಕ ನಡೆಯಬೇಕು ಎಂದರು. ಕೆಸರಡು ಗೊಬ್ಬು ಸಾಮಾನ್ಯ ಹಿರಿಯ ಬರ್ತನ ನೆಟ್ಟು ದೇವನ ಒಂಜಿ
ಮಾರ್ಗದರ್ಶನ ದಯಪಂಡೆ ಊರ್ಲೆ ಪಂಡೆ ಭಾರತ ವಿಷಯ ಅಪ್ಪ ಯೇಸು ಕ್ರಿಸ್ತ ದೇವರಲ್ಲ ನಿಮಗೆ ಪಿರಾವುದ ಒಂದು ಹಿನ್ನೆಲೆ ಉಂಟು. ಕೆಸರು ಗೊಬ್ಬರ ನಮ್ಮ ಸರಿಗಡಿತ ನಂಜನ ಓವೆ ಚರ್ಮ ವ್ಯಾಧಿಗಳು ಮತ್ತು ಕೆಲವು ಕಜ್ಜಿಗಳು ಮಾತ್ರ ಈ ಕೆಸರು ಗೊಬ್ಬರ ನಾಶ ಆಗ್ಬೋದು. ಕೇವಲ ಕೆಸರು ಮನೋರಂಜನೆ ಕಾರ್ಯಕ್ರಮ ಮಾಡಲ್ಲ, ನಮಕ್ ತನ್ನ ರೋಗ ರುಜಿನ ಕಳೆಯರ ಒಂದು ಅತ್ಯುತ್ತಮವಾದ ನಂಚಿನ ಔಷಧಿ ಈ ಕೆಸರು ಗೊಬ್ಬರ. ಅಂಚನೆ ಈ ಕಾರ್ಯಕ್ರಮ ಗೊಬ್ಬರ ಏಕರು ಕಂಡುಹಿಡಿದಿದ್ದಾರೆ. ಗೊಬ್ಬರ ಆತುರದ ಮಾತುಳ್ಳರು ಆ ಮಹಾಶಕ್ತಿ ಆ ಚರ್ಚಿದ ಸರ್ವಶಕ್ತಿಗಲ್ಲ ಅಂಚೆ ಈ ಮಣ್ಣದ ಆ ಮಹಾಶಕ್ತಿ ಕಾಳಿಕಮ್ಮೆ ಮುಖ್ಯ ಪ್ರಾಣದೇವರಲ್ಲ ನಮ್ಮ ಗುರು ಹಿರಿಯರ್ನಾಗಲ್ಲ ಬಯ್ಯ ಮುಟ್ಟ ಒಬ್ಬೆ ಬೇನೆ ಬೇಸರಿಜ್ಜಂದೆ ಪುರುಳುಡು ಗೊಬ್ಬಲೆಕ ದೇವ್ರ ಅನುಗ್ರಹ ಮಲ್ಪಡೆ. ಮಾಣಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ಕುಮಾರ್ ಬಾಳೆಕಲ್ಲು, ಪೆರುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಲ್ಫ್ ಡಿಸೋಸಾ, ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಎಂಕೆ ಕುಕ್ಕಾಚಿ, ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷ ಜಾನ್ಸನ್ ಮೊಂತೀರು, ಕಾರ್ಯದರ್ಶಿ ವಿಲಿಯಂ, ಕಾರ್ಯಕ್ರಮ ಸಂಯೋಜಕ ವಿನ್ಸೆಂಟ್ ಡಿಸೋಜಾ, ರಾಜೇಶ್ ಪೆರೇರು, ಸಂತೋಷ್ ಮೊಂತೀರೋ, ವಿಲ್ಫ್ರೆಡ್ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.